ಕೊರೋನಾ ಸೀಕರ್ದು ದೇಶ ಬಾರಿ ಪಿರಬೂರುಂಡಲ ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ 11 ಕೋಟಿರ್ಲ ಹೆಚ್ಚು ರೂಪಾಯಿ ಲಾಭ ಪಡೆತನೆಂದು ಬ್ಯಾಂಕ್ದ ಗುರ್ಕಾರ್ಯರು ಬಾಹುಬಲಿ ಪ್ರಸಾದ್ ಪಂತೆರು ಐತಾರ ಬೆದ್ರಡ್ ನಡತಿನ ಮೂಡಬಿದ್ರೆ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ದ 105ನೇ ವರ್ಷದ ಮಹಾಸಭೆಟ್ ಆರು ಗುರ್ಕಾರ್ಮಿ ವಹಿಸಿದ ಪಾತಿರಿಯರು. ಮೂಡಬಿದ್ರೆ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಲಿಮಿಟೆಡ್ದ 2021 ಸಾಲದ ಮಹಾಸಭೆ ಐತಾರ ಬೆದ್ರದ ಅಮರನಾಥ ಶೆಟ್ಟಿ ಸಭಾಂಗಣಡು ನಡೆತಂಡ. ಬ್ಯಾಂಕ್ ಗುರ್ಕಾರ್ಯರು ಬಾಹುಬಲಿ ಪ್ರಸಾದ್ ಗುರ್ಕಾರ್ಮಿಡ ನಡತಿನ ಸಭೆಟ್ ವರ್ಷದ ವರದಿ ಲೆಕ್ಕ ಪರಿಶೋಧನಾ ವರದಿಲೇನು ದುಂಬುದಿಯೇರು. ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಚಂದ್ರಶೇಖರ್ ಎಂ ಪಾತಿರ್ದು ಅಮರನಾಥ ಶೆಟ್ರಿನ ಕನತ ಯೋಜನೆ ಕಲ್ಪವೃಕ್ಷ ಆರೋಗ್ಯ ಕಾರ್ಡ್ ಸದಸ್ಯರಿಗೆ ಒವ್ವೇ ಸಮಸ್ಯೆ ಆಯ್ರಬಲ್ಲಿ ನಮ್ಮ ಫಂಡ್ ಹಿಡ್ದೆ ಕೊರುಡುಂದು ನಿಘಂಟು ಮಲ್ತದು 3 ವರ್ಷಗುರ ಸಾಧಕ ಬಾಧಕ ಚರ್ಚೆ ಮಲ್ಪುಂಡು. 1,000 ಸದಸ್ಯರಿಗೆ ಕಾರ್ಡ್ ಕೊಡ್ತುಂಡು. ಆಪರೇಷನ್ಗೆ ಪ್ಯಾಕೇಜ್ ಕೊರ್ಪ 2014 ಆರೋಗ್ಯ ಕಾರ್ಡ್ ಶುರುವಾತನೆಂದು ಪಂಡಿರೋ. ಹಿರಿಯ ಸದಸ್ಯರು ನಮ್ಮನ್ನು ಬಿಟ್ಟು ಅಗಲ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಆ ಫಂಡಿಗೆ ಸ್ವಲ್ಪ ಜಾಸ್ತಿ ಬೇಕಾಗ್ತದೆ ಹಣ. ಆ ಒಂದು ಹಿನ್ನೆಲೆಯಲ್ಲಿ ಅದಕ್ಕೆ ಒಂದು 10 ಲಕ್ಷ ರೂಪಾಯಿಯನ್ನು ಪ್ರೊವಿಷನ್ ಮಾಡಿದ್ದೇವೆ. ನೌಕರರ ಸಹಾಯ ನಿಧಿಗೆ 2 ಲಕ್ಷ, ಸದಸ್ಯರ ಕ್ಷೇಮ ನಿಧಿ ಅಂತ ಹೇಳಿದರೆ ನಮ್ಮಲ್ಲಿ ಆರೋಗ್ಯ ಕಾರ್ಡ್ ಇದೆ, ಕಲ್ಪವೃಕ್ಷ ಆರೋಗ್ಯ ಕಾರ್ಡ್. ಈ ಆರೋಗ್ಯ ಕಾರ್ಡಿನ ಒಂದು ಪೂಲ್ಡ್ ಫಂಡ್ ಹೇಳಿದರೆ ಸದಸ್ಯರ ಕ್ಷೇಮ ನಿಧಿಯೇ. ಆ ಕ್ಷೇಮ ನಿಧಿಯಿಂದ ಆ ಆರೋಗ್ಯ ಕಾರ್ಡ್ ನಡೀತಾ ಉಂಟು ಆ ಯೋಜನೆ. ಈ ಹಿನ್ನೆಲೆಯಲ್ಲಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹಣವನ್ನು ಪ್ರೊವಿಷನ್ ಮಾಡಿ ವ್ಯಾಪಾರ ನಷ್ಟ ನಿಧಿ ಆಗೋದಿಲ್ಲ ಆದರೆ ಒಂದು ಸಾಂಕೇತಿಕವಾಗಿ 1 ಲಕ್ಷದಷ್ಟು ಅದಕ್ಕೆ ಪ್ರೊವಿಷನ್ ಮಾಡಿ ಸಿಬ್ಬಂದಿ ಬೋನಸ್ಗಳ ಬಗ್ಗೆ ಅದು ಲೆಕ್ಕಾಚಾರಗಳನ್ನು ಮಾಡಿಕೊಂಡು 19,40,000 ಸದಸ್ಯರ ಪಾಲು ಮುನಾಫೆಗೆ 25% 3,68,00,000 ಆಗ್ತದೆ. ಒಟ್ಟಿಗೆ 11,04,00,000 ಈ ರೀತಿ ವಿಂಗಡಣೆ ಮಾಡಿದ್ದೇವೆ. ಗುರಿಕಾರ್ಯರು ಎಂ ಬಾಹುಬಲಿ ಪ್ರಸಾದ್ ಪಾತಿರ್ದು ಒಂದು 105ನೇ ವರ್ಷದ ಮಹಾಸಭೆ ಕೊರೋನಾ ಸೀಕಡು ದೇಶ ಬಾರಿ ಪಿರಬೂರುಂಡಲ ಇಂಕ್ಲಿನ ಬ್ಯಾಂಕ್ 11 ಕೋಟಿ ರೂಪಾಯಿಡ್ಲ ಹೆಚ್ಚ ಲಾಭ ಮಲ್ತದನು. ಒಂದು ಮಾತಾ ಸದಸ್ಯರನ್ನ ಕೊಡುಗೆಡ್ದು ಸಾಧ್ಯ ಆತನು. ಕೊರೋನಾ ಪೊರ್ತುಡು ನಮ್ಮ ವ್ಯವಹಾರ ಕಮ್ಮಿ ಆತಜಿ ಒತ್ತು ಗುರಿಕಾರ್ಲೆನ ನಿರ್ದೇಶಕರ್ನ ಬಿರಿಸಾಯಡು ಇಡಮುಟ ಮುಟ್ಟರೆ ಸಾಧ್ಯ ಆತನೆಂದು ಆರ್ಪಂಡಿರೋ. ಕಳೆದ 2 ವರ್ಷಗಳಿಂದ ನಾವು ಕೋವಿಡ್-19 ಕೊರೋನಾದಿಂದ ಬಹಳಷ್ಟು ಹಿನ್ನಡೆಯನ್ನು ಸಾಧಿಸಿದ್ದೇವೆ ಇಡೀ ದೇಶವೇ. ಆದರೆ ನಮ್ಮ ಬ್ಯಾಂಕ್ ಇವತ್ತು 105 ವರ್ಷದ ಇತಿಹಾಸವನ್ನು ನಿರ್ಮಿಸಿದೆ ಅಂತ ಹೇಳಿಕೆ ನಾವು ಭಾಳ ಸಂತೋಷ ಪಡ್ತಿದ್ದೇವೆ. ನಮ್ಮ ಲಾಭ ಪ್ರಥಮ ಸರಿ 11 ಕೋಟಿಗೂ ಮಿಕ್ಕಿ ಲಾಭವನ್ನು ಗಳಿಸಿದ್ದೇವೆ. ನಮ್ಮ ಫಿಕ್ಸೆಡ್ ಡೆಪಾಸಿಟ್ 339 ಕೋಟಿ ಇದ್ದದ್ದು 392 ಕೋಟಿ, ಸುಮಾರು 55 ಕೋಟಿ ಹೆಚ್ಚಾಗಿದೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಇದು ಭಾಳ ವಿಶೇಷವಾಗಿ ನಮ್ಮ ಎಲ್ಲ ಸದಸ್ಯರ ವಿಶೇಷವಾದ ಕೊಡುಗೆ ಅಂತ ಹೇಳಿಕೆ ನಾನು ಇಚ್ಛೆ ಪಡ್ತಿದ್ದೇನೆ. ಬಹುಶಃ ನಮ್ಮ ಸದಸ್ಯರು ಇಷ್ಟು ದೊಡ್ಡ ಕೊಡುಗೆ ಕೊಡದಿದ್ದರೆ ನಾವು ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ನಾವೆಲ್ಲ ಎಣಿಸಿದೆವು ಕೊರೋನಾ ಟೈಮ್ನಲ್ಲಿ ನಮ್ಮ ವ್ಯವಹಾರ ಕುಂಠಿತ ಆಗಬಹುದು ಅಂತ. ಬಹುಶಃ ಇದೊಂದು ದೊಡ್ಡ ಚರಿತ್ರೆಯಂತೆ ಒಂದು ಇತಿಹಾಸವೇ ನಾವು ಈ ವರ್ಷ ನಿರ್ಮಿಸಿದ್ದೇವೆ. ಒತ್ತು ಗುರ್ಕಾರ್ದಿ ಪ್ರೇಮಾ ಎಸ್ ಸಾಲ್ಯಾನ್, ನಿರ್ದೇಶಕರಾಯನ ಎಂ ಗಣೇಶ್ ನಾಯಕ್, ಸಿಎಚ್ ಅಬ್ದುಲ್ ಗಫೂರ್, ಎಂ ಜಯರಾಮ್ ಕೋಟ್ಯಾನ್, ಅನಿತಾ ಶೆಟ್ಟಿ, ಜಾರ್ಜ್ ಮೋನಿಸ್, ಎಂಪಿ ಅಶೋಕ್ ಕಾಮತ್, ಎಂ ಪದ್ಮನಾಭ, ವಿಮಲ್ ಕುಮಾರ್ ಜೈನ್, ಮನೋಜ್ ಶೆಟ್ಟಿ, ಎಂ ಜ್ಞಾನೇಶ್ವರ, ಕಾಳಿಂಗ ಪೈ, ದಯಾನಂದ ನಾಯಕ್ ಮಹಾಸಭೆಟ್ ಪಾಲ್ದೆತ್ತೊಂಡಿರೋ. ಮಹಾಸಭೆಟ್ ಕೊರೋನಾ ಸೀಕ್ ತಡೆಪುನ ವ್ಯಾಕ್ಸಿನ್ ಕೊರ್ಪುನ ಕಾರ್ಯಕ್ರಮಲ ಅಟ್ಟಣೆ ಮಲ್ತದಿತ್ತಿರೋ. ನವಮಂಗಳೂರು ಬಂದರು ಟ್ರಸ್ಟ್ ಪಣಂಬೂರುಡು ಸೋಮವಾರ ಕನ್ನಡ ಸಂಘ ಬೊಕ್ಕ ಬಂದರು ಮಂಡಳಿದ ಒಟ್ಟು ಸೇರಿಗೆಡು ಕನ್ನಡ ರಾಜ್ಯೋತ್ಸವ ಸಂಭ್ರಮ ನವಮಂಗಳೂರು ಬಂದರು ಮಂಡಳಿದ ಜವಾಹರ್ಲಾಲ್ ನೆಹರು ಜನ್ಮ ಶತಾಬ್ದಿ ಸಭಾಭವನದ ಪಿತಯಿ ಅಂಗನೋಡು ನಡೆತಂಡ. ಎನ್ಎಂಪಿಟಿ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಗುರ್ಕಾರ್ಮೆ ವಹಿಸುತ್ತಿದ್ದರು. ನವಮಂಗಳೂರು ಬಂದರು ಬೊಕ್ಕ ಕನ್ನಡ ಸಂಘದ ಒಟ್ಟು ಸೇರಿಗೆಡು ಸೋಮವಾರ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮ ಪಣಂಬೂರ್ದ ಎನ್ಎಂಪಿಟಿ ಟ್ರಸ್ಟ್ದ ಜವಾಹರ್ಲಾಲ್ ನೆಹರು ಜನ್ಮ ಶತಾಬ್ದಿ ಸಭಾಭವನದ ಪಿತಯಿ ಅಂಗನೋಡು ಅಟ್ಟಡಿ ಮಲ್ತದಿತ್ತೇರು. ತಕ್ಕ ಮಟ್ಟದ ನಡತಿನ ಕಾರ್ಯಕ್ರಮಟ್ಟು ನವಮಂಗಳೂರು ಬಂದರು ಮಂಡಳಿ ಗುರ್ಕಾರ್ಯರು ಡಾಕ್ಟರ್ ವೆಂಕಟರಮಣ ಅಕ್ಕರಾಜು ಗುರ್ಕಾರ್ಮೆ ವಹಿಸದಿತ್ತೇರು. ಅಕ್ಕರಾಜು ಕನ್ನಡ ರಾಜ್ಯೋತ್ಸವ ಬಗೆಟ್ ಪಾತಿರಿಯರು. ಕನ್ನಡ ನಾಡು ಹಲವಾರು ವಿಷಯಗಳಿಗೆ ಈ ದೇಶದ ಅನನ್ಯ ಭಾಗವಾಗಿದೆ. ಭಾರತದ ಸಿಲಿಕಾನ್ ವ್ಯಾಲಿ ಎಂದು ಪ್ರಸಿದ್ಧವಾದ ಬೃಹತ್ ನಗರವಾದ ಬೆಂಗಳೂರು ಈ ರಾಜ್ಯದ ರಾಜಧಾನಿಯಾಗಿದೆ ಹಾಗೂ
ಸ್ಕಾಟ್ಲ್ಯಾಂಡ್ ಆಫ್ ಇಂಡಿಯಾ ಎಂದು ಪ್ರಸಿದ್ಧವಾದ ಕೂರ್ಗ್ ನಮ್ಮ ಹತ್ತಿರದ ಜಿಲ್ಲೆ ಆಗಿದೆ. ಕೂರ್ಗ್ನ ಜೋಟೆ ಚಿಕ್ಕಮಗಳೂರು ಈ ದೇಶದ ಅತ್ಯಂತ ಹೆಚ್ಚು ಕಾಫಿ ಬೆಳೆಸುವ ಪ್ರದೇಶವಾಗಿದೆ. ಕರ್ನಾಟಕದಲ್ಲಿ ಕನ್ನಡಿಗರೆಲ್ಲೇ ಒಟ್ಟಿಗಾಗಲು ಏಕೈಕ ಕಾರಣ ಕನ್ನಡ ಭಾಷೆ. ಕನ್ನಡ ಭಾಷೆ ಸುಮಾರು 3,000 ವರ್ಷಕ್ಕಿಂತಲೂ ಪ್ರಾಚೀನವಾದ ಭಾಷೆ. ನಾನು ಹಟ್ಟು ತೆಲುಗು ಮಾತನಾಡವನು. ಕನ್ನಡ ನಮಗೆ ಒಂದು ಸಹೋದರ ಭಾಷೆ. ಬಂದರು ಮಂಡಳಿ ಒತ್ತು ಗುರ್ಕಾರ್ಯರು ಕೆಜಿ ನಾಥ್, ಕನ್ನಡ ಸಂಘದ ಗುರ್ಕಾರ್ದಿ ಆಶಾ, ಕಾರಿಂತಿರು ನೋಬರ್ಡ್ ಬೊಕ್ಕ ಎಸ್ ಪಟ್ನಾಯಕ್ ಪಾಲ್ದೆತೊಂಡೆರು. ಸೇವೆ ಅಕೇರಿ ಆತಿನ ಅಧಿಕಾರಿ ಆಲಿಶಪ್ಪ ಮೆರೆಗು ವೆಂಕಟರಮಣ ಅಕ್ಕರಾಜು ತಮ್ಮನದ ಮರ್ಯಾದೆ ಮಲ್ತಿರೋ. ಸಾಧಕಿರೆಗು ಮರ್ಯಾದೆ ಸಂದಾಯಿತಾಂಡು ಬರವು ಕಲ್ಪನಾ ಸಾಧಕಿರೆಗು ಪುರಸ್ಕಾರ ಕೊರಿಯರು. ಈಡಿಗ ಸಮಾಜದ ಅಭಿಮಾನದ ಗುರುತು ಪುನೀತ್ ರಾಜ್ಕುಮಾರ್ ಕುಟುಂಬದ ಕೊಡಿ ಇತ್ತೆ ನಮ್ಮ ಒಟ್ಟುಗು ಇಜ್ಜೆರಂದು ಕೇಂದ್ರದ ಮಾಜಿ ಮಂತ್ರಿ ಬಿ ಜನಾರ್ದನ ಪೂಜಾರ್ಲು ಪಂತೆರು. ಮುಲ್ಕಿಡು ಐತಾರ ನಡತಿನ ಬೀರ್ವೇರೆ ಮಹಾಮಂಡಲದ ಕಾರ್ಯಕ್ರಮಟ್ಟು ಪುನೀತ್ ರಾಜ್ಕುಮಾರ್ರೇನು ನೆಂಪು ಮಲ್ತೊಂದು ದುಃಖೋಡು ಬಾರಿ ಬೇಜಾರಡು ಅರ್ಪಾತಿರ್ದಿರು. ಕುಟುಂಬದ ಸದಸ್ಯರು ಬೊಕ್ಕ ಲಕ್ಷಗಟ್ಲೆ ಅಭಿಮಾನಿಲೆನು ಕಣ ನೀರಿಡು ಮುರ್ಕಾದು ಒರಡ್ದೊರನೆ ಕರಿದು ಪೋಯಿನ ಕನ್ನಡ ಸಿನಿಮಾ ರಂಗದ ನಾಯಕ ನಟೆ ಪುನೀತ್ ರಾಜ್ಕುಮಾರ್ರೇನು ನೆಂಪು ಮಲ್ತದು ಮಾಜಿ ಕೇಂದ್ರ ಮಂತ್ರಿ ಬಾರಿ ಬೇಜಾರು ಮಲ್ತೊನ್ನ ಸಂಗತಿ ಮುಲ್ಕಿಡ ನಡತಿನ ಬೀರ್ವೇರೆ ಮಹಾಮಂಡಲದ ಕಾರ್ಯಕ್ರಮಟು ನಡತಂಡೋ. ಪೂಜಾರಿಯರು ಪಾತಿರ್ದು ನಮ್ಮ ಮಾತಾ ಅಭಿಮಾನದ ಪುನೀತ್ ಇಡಿಗ ಸಮಾಜದ ಅಭಿಮಾನದ ಗುರುತು ಆದಿತ್ಯರು. ರಾಜ್ಕುಮಾರ್ ಕುಟುಂಬದ ಕೊಡಿ ಇಡಿಗ ಸಮಾಜದ ಬಾರಿ ಎಡ್ಡೆ ನಟೆ ಆದಿತ್ತಿನ ಪುನೀತ್ ಇತ್ತೆ ನಮ್ಮೊಟ್ಟಿಗಿಜ್ಜೆರು. ಇಡೀ ದೇಶ ಆರು ಅಗತಿನೇಕ್ ಕಣ್ಣನೀರು ಜಪ್ಪಡಾದಂಡ. ಪುನೀತ್ ಒರಡ್ದೊರನೆ ಅಗತಿನೇನು ಇನ್ನೆರ್ಲ ಸಾಧ್ಯ ಇಜ್ಜಿಂದು ಜನಾರ್ದನ ಪೂಜಾರಿಯರು ಬೇಜಾರ್ತೋ ಜಾಯಿರು. ಇಡೀ ದೇಶ ಇವತ್ತು ಕಣ್ಣೀರು ಸುರಿಸ್ತಾ ಇದೆ. ಇಂಥ ರಾಜ್ಕುಮಾರ್ ಕುಟುಂಬದ ಕುಡಿಯನ್ನು ನಾವು ಕಳೆದುಕೊಂಡು ಹೋದೆವು. ಅವರಿಲ್ಲ ಈಗ. ನಿನ್ನೆ ನೀವು ಟಿ ವಿಯಲ್ಲಿ ನೋಡಿರುವುದು ಆ ಮಗು ಮಾತಾಡುವ ಒಂದು ರೀತಿ, ಎಲ್ಲರೂ ಕಣ್ಣೀರು ಸುರಿಸಿದ್ದಾರೆ. ಇಲ್ಲ, ಈಗಿನ ಸಮಾಜಕ್ಕೆ ಮಾತ್ರ ಇದು ನಷ್ಟ ಅಂತ ನಾನು ಹೇಳಿದೆ ಅಲ್ಲ. ಇಂಥ ಒಂದು ಮಗು ಯಾವ ಕುಟುಂಬದಲ್ಲಿ ಜನಿಸಿದ್ರು ಕೂಡ ಅದು ನಮ್ಮನ್ನು ಬಿಟ್ಟು ಹೋಗಿದೆ ಅಂತ ಹೇಳಿದರೆ ತಡೆಯಲಾಗದ ದುಃಖ ನಮ್ಮನ್ನು ಆವರಿಸ್ತಾ ಇದೆ. ಇವತ್ತವರು ನಮ್ಮ ಸಮಾಜದ ಕುಡಿ ಅಂತ ನಾನು ಕಣ್ಣೀರು ಸುರಿಸ್ತಾ ಇಲ್ಲ. ಆದರೆ ರಾಜಕುಮಾರನ ಕುಟುಂಬ ಅವರ ದುಃಖದಲ್ಲಿ ನಾನು ಭಾಗವಹಿಸ್ತಾ ಇದ್ದೇನೆ. ಜಿಲ್ಲಾ ಕಂಬಳ ಸಮಿತಿದ ಮಹಾಸಭೆ ಐತಾರ ಬಿದ್ರದ ಸಮಾಜ ಮಂದಿರೋಡು ನಡೆತಂಡ. ಕಾಸರಗೋಡು, ಒಡಿಪು, ದಕ್ಷಿಣ ಕನ್ನಡ ಜಿಲ್ಲೆಲು ಸೇರ್ದುಪ್ಪುನ ಜಿಲ್ಲಾ ಕಂಬಳ ಸಮಿತಿಗೂ ಎರ್ಮಾಳ್ ರೋಹಿತ್ ಹೆಗಡೆ ಹೊಸ ಗುರ್ಕಾರ್ಯರಾತಿರು. ರಕ್ಷಿತ್ ಜೈನ್ ಪ್ರಧಾನ ಕಾರ್ಯಂತರಾತಿರು.
ಕಾಸರಗೋಡು ಒಡಿಪು ಬೊಕ್ಕ ದಕ್ಷಿಣ ಕನ್ನಡ ಜಿಲ್ಲೆ ಸೇರ್ದುಪ್ಪುನ ಜಿಲ್ಲಾ ಕಂಬಳ ಸಮಿತಿ ಗುರ್ಕಾರ್ಯರಾದ ಏರ್ಮಾಳ್ ರೋಹಿತ್ ಹೆಗಡೆ ಬೊಕ್ಕ ಪ್ರಧಾನ ಕಾರ್ಯಂತರಾದ ರಕ್ಷಿತ್ ಜೈನರಿನ ಆಜತಿದೇರೋ ಬೆದ್ರದ ಸಮಾಜ ಮಂದಿರಡು ನಡತಿನ ಕಂಬಳ ಸಮಿತಿ ಮಹಾಸಭೆಟ್ ಪದಾಧಿಕಾರಿಲಿನ ಆಜತ್ತಂಡ ಕಾರ್ಯಕ್ರಮಟ್ಟು ಕಂಬಳ ಸಮಿತಿ ಸಂಚಾಲಕಿಯರು ಗುಣಪಾಲ ಕಡಂಬ ಶಿಸ್ತು ಸಮಿತಿ ಗುರ್ಕಾರ್ಯರು ಭಾಸ್ಕರ್ ಎಸ್ ಕೋಟ್ಯಾನ್ ಸಮಿತಿಡು ಇತ್ನೇಟ ಒತ್ತು ಗುರ್ಕಾರ್ಯರಾದಿತ್ತಿನ ಮಾಳಾ ದಿನೇಶ್ ಶೆಟ್ಟಿ ಮಹಾಸಭೆಟ್ ಪಾಲ್ದೆತೊಂಡೆರೋ ಕಂಬಳದ ಗೌರವವನ್ನು ಒರ್ಪುನಂಚಿನ ಪ್ರಶ್ನೆ ಪ್ರತಿಯೊಂದರ ಸಾಧನದ ಮೂಲಕ ಶ್ರೀನಿವಾಸ ಗೌಡನ ಪುದರ್ ಬತ್ತನ ಮಂಡ 7 ವರ್ಷ ಬೋಡಾತಂಡು ಸಾಧನೆ ಮಲ್ತದು ಈ ಸ್ಥಿತಿಗೆ ಬರೋಣ 7 ವರ್ಷ ಬೋಡಾತಂಡೆ ಅಂಚನೆ ಪ್ರತಿ ಊರಿಲ ಆಯಾ ಕಂಬಳ ಒಂಜಿ ಮಲ್ಪೊಡುಂದ ಭಾರಿ ಭಂಗದ ಪರಿಸ್ಥಿತಿ ಉಂಡು ಅಂಡ ಪ್ರತಿ ಊರಿಲ ಅಕಲಗಲ ನಂಬುದನ ದೈವದೇವರೇ ಕೈ ಮುಗಿ ಜನಪದ ಸಂಸ್ಕೃತಿ ಮಾತ್ರತ್ ಸಾಂಸ್ಕೃತಿಕ ರಾಯಭಾರಿ ಮಾತ್ರತ್ ಪ್ರತಿ ಊರಿ ಕಂಬಳಡು ಭಾಗವಹಿಸುವವನಗಳ ಒಂದು ಸ್ವಾಭಿಮಾನದ ಸಂಕೇತ ಕಂಬಳಡಿ ನಿರ್ಪುಗಾರನಗಳು ಮುಖ್ಯ ಐದಲ ಭಾರಿ ಮುಖ್ಯ ಪ್ರೇಕ್ಷಕ ವರ್ಗ ಅಭಿಮಾನಿ ಪ್ರೇಕ್ಷಕ ವರ್ಗ ಇನಿ ಪ್ರೊಫೆಸರ್ ಮೋಹನ್ ಕೋಟ್ಯಾನ್ರೇನ ಒಟ್ಟುಗು 217 ಗರುಡಿಲಿನ ಸಂಶೋಧನಾತ್ಮಕ ಅಧ್ಯಯನ ನಡಪಾದು ಗ್ರಂಥ ಮಲ್ತಿನ ನಡೆದಾಡುವ ಗರಡಿ ಎಂದು ಪುದರ್ಪಡಿತಿನ ಸಾಹಿತಿ ವಿದ್ವಾಂಸರು ಬಣ್ಣಂಜೆ ಬಾಬು ಅಮೀನ್ರೇಗ್ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ 2025 ಬೈದಂಡ ಕೋಟಿ ಚೆನ್ನಯ್ಯ ತುಳುನಾಡ ದೈವಗಳು ಮಾನಿಚ್ಚಿ ತುಳು ಕಾದಂಬರಿ ತುಳು ಜನಪದ ಆಚರಣೆ ಇಂಚ 20 ಹೆಚ್ಚ ಸಾಹಿತ್ಯ ಬೂಕ್ಲಿನು ಬಣ್ಣಂಜೆ ಬರೆತಿರು ಒಡಿಪು ಜಿಲ್ಲೆದ ಸಾಹಿತಿ ಜನಪದ ವಿದ್ವಾಂಸರು ಬಣ್ಣಂಜೆ ಬಾಬು ಅಮೀನ್ರೇಗ್ 2021 ಸಾಲದ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಬೈತಂಡ ಒಟ್ಟು 56 ಜನ ಸಾಧಕರಿಗ್ ರಾಜ್ಯೋತ್ಸವ ಪ್ರಶಸ್ತಿ 10 ಸಂಘ ಸಂಸ್ಥೆಲೆಗ್ ಸ್ವಾತಂತ್ರ್ಯದ ಅಮೃತ ಮಹೋತ್ಸವ ಪ್ರಶಸ್ತಿ ಸಂದಿದಂಡ ಒಡಿಪುಡು ಬ್ರಹ್ಮ ಬೈದರ್ಕಳ ಸಾಂಸ್ಕೃತಿಕ ಪ್ರತಿಷ್ಠಾನದ ಉದಿಪುಗು ಕಾರಣ ಆಯ್ನ ಬನ್ನಂಜೆ ಪ್ರೊಫೆಸರ್ ಮೋಹನ್ ಕೋಟ್ಯಾನ್ರು ಒಟ್ಟು ಸೇರ್ದು 217 ಗರುಡಿಲಿನ ಸಂಶೋಧನಾತ್ಮಕ ಅಧ್ಯಯನ ಮಲ್ತದು ಗ್ರಂಥ ಬರೀನ ಸಾಧಕರು ತುಳುನಾಡ ದೈವಲು ಕೋಟಿ ಚೆನ್ನಯ್ಯ ಮಾನಿಚ್ಚಿ ತುಳು ಕಾದಂಬರಿ ತುಳು ಜನಪದ ಆಚರಣೆ ಇಂಚ 20 ಹೆಚ್ಚ ಸಾಹಿತ್ಯ ಬೂಕಲಿನ ತುಳು ಅಪ್ಪೆ ಬೊಕ್ಕ ಕನ್ನಡ ಭುವನೇಶ್ವರಿನ ಮಟ್ಟಿಲಿಗು ಪಾಡ್ದು ಪೆರ್ಮೆದ ತುಳು ಜನಪದ ವಿದ್ವಾಂಸರಾದ ನಡೆದಾಡುವ ಗರಡಿ ಪನ್ಪುನ ಪುದರ್ ಪಡೆತಿರು ಬಣ್ಣಂಜೆ ಬಾಬು ಅಮೀನ್ ಆಮಂತ್ರಣ ಸಂಸ್ಕೃತ ಸಿರಿ ಬೊಕ್ಕ ಟೀಮ್ ಗಾನಯಾನದ ನಿಲೆಟ್ ಭಾರತ್ ಮೂವಿ ಟೀಮ್ ಜತೆ ಸೇರಿಕೆಡು ಮಾತೃ ಪೂಜನಾಲೇಸ್ ನವೆಂಬರ್ 21 ಕಾಯ್ತಾರ ಕಾಂಡೆ ಒರ್ಮರೆಡ್ದು ಬೆದ್ರದ ಸಮಾಜ ಮಂದಿರೋಡು ನಡಪೆರುಂಡು ಕಾರ್ಲದ ವರ್ಧಮಾನ್ ಶಿಕ್ಷಣ ಸಂಸ್ಥೆದ ಗುರ್ಕಾರ್ದಿ ಶ್ರೀಮತಿ ಶಶಿಕಲಾ ಹೆಗ್ಡೆ ಗುರ್ಕಾರ್ಮಿಡ ನಡಪುನ ಈ ಕಾರ್ಯಕ್ರಮಟ್ಟು ವಿಶೇಷವಾದ ಸಂಗೀತ ರಸಮಂಜರಿದಿ ಒಂದೊಂದು ಪ್ರಕಟಣೆಡು ತೆರಿಪಾದಿರ ಇತ್ತೆ ಕೊಡೋರೇನಿತ ಮಲ್ಲ ಸುದ್ದಿಲು ಕುಡ್ಲದ ನೆಹರು ಮೈದಾನಡು ದಕ್ಷಿಣ ಕನ್ನಡ ಜಿಲ್ಲಾಡಳಿತದ ನಿಲೆಟ್ 55ನೇ ವರ್ಷದ ಕನ್ನಡ ರಾಜ್ಯೋತ್ಸವ ಒಡಿಪು ಜಿಲ್ಲಾಡಳಿತ ಬೊಕ್ಕ ಪಣಂಬೂರು ನವಮಂಗಳೂರು ಬಂದರಡುಲ ಸಂಭ್ರಮ ಅರೆಕಳ ಗ್ರಾಮದ ಗಾಣದ ಬೊಟ್ಟುಡೊಂಜಿ ಬೇಜಾರ್ದ ಸಂಗತಿ ಐತಾರ ಬಯ್ಯಗ ತೆಡಿಲು ಬೂರ್ದು ಜೀವ ಕಳೆಯೊನ್ನ ಹಸನಬ್ಬಿರ್ ನಮಗೆ ರೆಹಮಾನ್ ಮುಲ್ಕಿಡು ರಾಷ್ಟ್ರೀಯ ಬೇರ್ಬೇರೆ ಮಹಾಮಂಡಲದ ನಿಲೆಟ್ ಜಯಾಸಿ ಸುವರ್ಣೇರ್ನ 1ನೇ ವರ್ಷದ ನಿಂಪು ಸುವರ್ಣೇರ್ನ ಮೂರ್ತಿ ತಾಪನೆ ಪುನೀತ್ ರಾಜ್ ಕುಮಾರ್ ಕರೆದು ಪೋಯ್ನೆಕ್ ಬಾರಿ ಬೇಜಾರ್ ತೋಜೈನ ಬಿ ಜನಾರ್ದನ ಪೂಜಾರ್ಲು ಮೂಡಬಿದ್ರೆ ಕೋಆಪರೇಟಿವ್ ಸರ್ವಿಸ್ ಬ್ಯಾಂಕ್ 105ನೇ ವರ್ಷದ ಮಹಾಸಭೆ ಕೊರೋನಾ ಕಷ್ಟ ಕಾಲುಡ್ಲ 11 ಕೋಟಿ ರೂಪಾಯಿ ಲಾಭ ಬ್ಯಾಂಕ್ದ ಸಾಧನೆ ಎಂ ಬಾಹುಬಲಿ ಪ್ರಸಾದ್ ಇಡೆಗ್ ಇನ್ನಿತ ನಮ್ಮ ಕುಡ್ಲ ತುಳುವಾರ್ತೆಲು ಮುಗಿಂಡು ನನ್ನ ಎಲೈತೆ ಪೊರ್ತುಗು ನಮ್ಮ ಕುಡ್ಲ ತುಳುವಾರ್ತೆಲು ಸೊಲ್ಮೆಲು